17ನೇ ಲೋಕಸಭಾ ಮಹಾ ಚುನಾವಣೆದ ದೇಶದೊರ್ಮೆ 2ನೇ ಹಂತದ ಮತದಾನ ನಮ್ಮ ರಾಜ್ಯದ ಸುರತ ಹಂತದ ಮತದಾನ ಶುಕ್ರವಾರ ನಡೆತನು. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ವ್ಯಾಪ್ತಿದ ನಮ್ಮ ಕುಡ್ಲ ವಿಧಾನಸಭಾ ಕ್ಷೇತ್ರದ ಶುಕ್ರವಾರ ಕಾಂಡಿಡದೆ ಬಾರಿ ಬಿಡಿಸಿದ ಮತದಾನ ಪ್ರಕ್ರಿಯೆಯಲ್ಲಿ ತೋಜಿದು ಬರ್ತನು. ಅಂಚನೆ ನಮ್ಮ ರಾಜ್ಯದ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ತನ್ನ ಬೋಳಿಯಾರ್ ಮತಕ್ಷೇತ್ರದ ಜಾರಂದ ಗುದ್ದಡ ರೇಂತಡ್ಕ ಶಾಲೆಡ್ ಮತದಾನ ಪ್ರಕ್ರಿಯೆ ನಡೆಪಾಯಿರು. 17ನೇ ಲೋಕಸಭೆತ ಮಹಾ ಚುನಾವಣೆಗೆ ದೇಶದ ಇಂದು 2ನೇ ಹಂತದ ಮತದಾನ. ನಮ್ಮ ರಾಜ್ಯದ ಇಂದು ಸುರುತ ಹಂತದ ಮತದಾನ. ನಮ್ಮ ವ್ಯಾಪ್ತಿಡು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಬೊಕ್ಕ ಉಡುಪಿ ಕ್ಷೇತ್ರದ ಶುಕ್ರವಾರ ಮತದಾನ ನಡೆತಂಡು. ಕಡೆ 7 ಗಂಟೆಗೆ ಕೆಲವು ಕಡೆಟು ಜನ ಸಾಲ್ಡು ಕಾತುದು ಉಂತುದು ಮತ ಚಲಾಯಿಸಾಯಿರು. ಕೆಲವು ಕಡೆಟು ಒಂತೆ ನಿಧಾನ ಗತಿಟು ಮತದಾನ ಶುರುವಾಂಡಲ ಪೊರ್ತು ಏರುಂದು ಪೋಯಿಲಕನೆ ಸಾಲಲ ಉದ್ದ ಒಂದು ಬತ್ತಂಡು. ಓಟುಗಾದು ಹೆಚ್ಚಿನಕ್ಲೆಗ್ ರಜೆ ಇತ್ತಿನ ಹಿನ್ನೆಲೆಡು ಓಲುಲ ಮಲ್ಲ ಗೌಜಿ ಗದ್ದಲ ಇಚ್ಚಾಂಡು. ಅಂಚಪಂಡದು ಈ ಸತಿದ ಚುನಾವಣಾ ವ್ಯವಸ್ಥೆ ಬಿಗು ಬಂದೋಬಸ್ತ್ ಇಂದು ಮಾತ ಜೋರಡೆ ತೋಜಿದು ಬತ್ತಂಡು. ನಡಪೆರ ಒಂದಿನ ಅಶಕ್ತರಿ ಇತ್ತಂಡ ಮಾತ್ರ ವಾಹನಲೇನು ಬೂತಿಂಗ್ ವಟಾರದ ಉಲಾಯಿ ಮುಟ್ಟ ಬುಡೊಂದಿತ್ತೇರು. ಈ ಚಿಂದಾಂಡ ದೂರಡೆ ವಾಹನ ಉಂತಾದು ಬರುಡಿತ್ತಂಡು. ಒಟ್ಟಾರೆಯಾದ ಜನಗಳು ಒವ್ವೇ ಗೊಂದಲ ಇಚ್ಚಾಂದೆ ಮತ ಚಲಾಯಿಸಾವಲೆಕ ಮಾತ ವ್ಯವಸ್ಥೆಲ್ಲ ಚುನಾವಣಾ ಇಲಾಖೆಡ್ದು ಆದಿತ್ತಂಡು. ಕೆಲವೊಂಜಿ ಚುನಾವಣಾ ಕೇಂದ್ರಲೇನು ವಿಶೇಷ ಮಾದರಿಡು ಮತಗಟ್ಟಲೆನ ಅಲಂಕರಿಸಾದಿತ್ತೇರು. ಕೆಲವೊಂಜಿ ಕಡೆಟ್ ಯುವ ಮತದಾರರಿಗಂದು ಆಕರ್ಷಕ ಮತಗಟ್ಟೆ, ಮಹಿಳಾ ಮತದಾರರಿಗೆ ವಿಶೇಷ ಮತಗಟ್ಟೆ ಇಂಚ ಜಿಲ್ಲಾ ಸ್ವೀಪ್ ಸಮಿತಿರ್ದು ಮತದಾನನು ವಿಶೇಷವಾದ ಗೇನು ವೈಪ್ನ ರೀತಿಡು ಮಲ್ದಿತ್ತೇರು. ಈ ಸಲದ ಓಟ್ ಬೂತ್ ನಮ್ಮ ಬಾರಿ ಸ್ಟೈಲ್ ಮಾಡಿದ್ದಾರೆ. ಅಂದರೆ ಮೊದಲಿನಗಿಂತ ಈಗ ತುಂಬ ಒಂದು ಓಟ್ ಹಾಕುವಂಥ ಒಂದು ಇಂಟ್ರೆಸ್ಟ್ ಬರ್ತದೆ. ಏಕೆಂದರೆ ಮೊದಲು ಅಷ್ಟೊಂದು ನಮಗೆ ಇದು ಕೊಡ್ತಾರೆ, ಮತ್ತು ಬರುವಾಗ ಒಂದು ಅವರು ಸನ್ಮಾನ ಮಾಡೋದು, ಬನ್ನಿ ಲೈನಲ್ಲಿ ನಿಲ್ಲಲಿಕ್ಕೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ತುಂಬ ಡೆಕೋರೇಷನ್ ತುಂಬ ಚೆಂದ ತೋರ್ತದೆ. ಮತ್ತು ಪ್ರಜಾಪ್ರಭುತ್ವದ ಇದೊಂದು ಹಬ್ಬ ಥರ ನಮಗೆ ಆಗ್ತದೆ. ಹಾಗೆ ಎಲ್ಲರೂ ಬನ್ನಿ, ನೀವು ಎಲ್ಲರೂ ಬಂದು ಇಲ್ಲಿ ಓಟ್ ಹಾಕಲಿಕ್ಕೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಎಲ್ಲರ ನಾನು ಓಟಿಗೋಸ್ಕರ ದುಬೈಯಿಂದ ಬಂದಿದ್ದೇನೆ ನಿನ್ನೆ ಸಂಜೆ. ಸೊ ಮತದಾನ ಪ್ರತಿಯೊಬ್ಬನ ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಈ ಬಿಸಿಲಿದ್ರು ಕೂಡ ಅಜ್ಜಿಯರೆಲ್ಲ ತುಂಬ ಕ್ಯೂ ಅಲ್ಲಿ ನಿಂತು ಆದರೂ ವೋಟ್ ಮಾಡಿ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬ ಮನೆಯಿಂದ ಹೊರಗೆ ಬಂದು ವೋಟ್ ಮಾಡಬೇಕು, ಬಲಿಷ್ಠ ಭಾರತವನ್ನು ಕಟ್ಟಬೇಕು. ಸೊ ಅದಕ್ಕೆಲ್ಲ ನಿಮ್ಮೆಲ್ಲರ ಅವಶ್ಯಕತೆ ಇದೆ. ಸೊ ಎಲ್ಲರೂ ಬಂದು ವೋಟ್ ಮಾಡಿ, ನಿಮ್ಮ ಮನೆಯವರನ್ನು ಅಜ್ಜಿ ಅಜ್ಜ ಮನೆ ತಂದೆ ತಾಯಿ ಎಲ್ಲರನ್ನು ಕರ್ಕೊಂಡು ಬನ್ನಿ. ಈಗ ಗೌರ್ಮೆಂಟ್ ತುಂಬ ಫೆಸಿಲಿಟಿ ಕೊಟ್ಟಿದೆ. ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಕೂತ್ಕೊಳ್ಳಿಕ್ಕೆ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗಾಗಿ ಯಾರಿಗೂ ಸ್ಟ್ರೆಸ್ ಫ್ರೀ ಆಗೋದಿಲ್ಲ. ಎಲ್ಲ ಸ್ಟ್ರೆಸ್ ಫ್ರೀ ಆಗಿ ವೋಟ್ ಮಾಡಿ ಬಲಿಷ್ಠ ಭಾರತವನ್ನು ಕಟ್ಟುವ. ಸೊ ವೋಟ್ ಮಾಡಿ. ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಏಪಲ್ದಲಕನೆ ಬೋಳಿಯಾರ್ ಜಾರದಗುಡ್ಡೆ ರಂತಡ್ಕ ಸರ್ಕಾರಿ ಶಾಲೆಡ್ ತನ್ನ ಮತ ಚಲಾವಣೆ ಮಲ್ತೇರು. ಈ ಸರ್ತಿದ ವಿಶೇಷ ಪಂಡ ಅರಣಬೋಡಿದಿ ಬೊಕ್ಕ ಮಗಲು ಹವ್ವಾ ನಸೀಮಲ ಒಟ್ಟಿಗೆ ಇದ್ದದು ತಂಗ್ಲಿನ ಮತ ಚಲಾವಣೆ ಮಾಡ್ತೀರು.
ಯುಟಿ ಖಾದರನ ಆಪ್ತ ಸಹಾಯಕರು ಲಿಬ್ಜತ್ ಬೊಕ್ಕ ಬೆಂಗಾವಲು ವಾಹನದ ಕಾವಲುಗಾರೆ ಬಾದ್ಶಾ ಬೋಳ್ಯಾರ್ ಗ್ರಾಮದ ರಂತರ್ಕ ಶಾಲೆಡ್ ಮತ ಚಲಾಯಿಸಾಯರು. ಮತ ಚಲಾವಣೆದು ಬೊಕ್ಕ ಪಾತೆರ್ನ ಯುಟಿ ಖಾದರ್ ತನ್ನ ಮತಕ್ಷೇತ್ರವಾಯಿನ ಬೋಳ್ಯಾರ್ ಗ್ರಾಮಡ್ ಮತ ಚಲಾವಣೆ ಮಾಡ್ತದೆ. ಮತದಾನ ಮಾತೆರ್ನಲ ಹಕ್ಕು. ನಮ್ಮ ಜೀವನ ಪೂರ್ತಿ ಸಮಾನತೆ ಒಪ್ಪುನ ಅವಕಾಶ ಪಂಡ ಅವು ಮತದಾನ. ಏತೆ ಶ್ರೀಮಂತೆ ಒಪ್ಪಡು ಏತೆ ಕಡು ಬಡವೆ ಒಪ್ಪಡು ಆಂಡ ಆಕ್ಲೆಗ್ ಮಾತ ಒಂಜೆ ಓಟದ ಹಕ್ಕು ಅಂಚಾದು ದೇಶದ ಹಿತಗಾದು ಮಾತೆರ್ಲ ಮತದಾನ ಮಲ್ಪೊಡು ಪಂಡ ತಿಳಿಪಾಯರು. ಲೋಕಸಭಾ ನಡೆದ ಚುನಾವಣೆಯಲ್ಲಿ ಇವತ್ತು ನನ್ನ ಮತಕ್ಷೇತ್ರವಾದಂತಹ ಬೋಳ್ಯಾರ್ ಗ್ರಾಮದಲ್ಲಿ ನನ್ನ ಮತವನ್ನು ನಾನು ಚಲಾಯಿಸಿದ್ದೇನೆ. ಸೊ ಮತದಾನ ಸರ್ವರ ಹಕ್ಕು. ಬಹುಶಃ ಇವತ್ತು ನಮ್ಮ ಜೀವನ ಪೂರ್ತಿ ಸಮಾನತೆಯಿಂದ ಏನಾದೊಂದು ಅವಕಾಶ ಇದ್ದರೆ ಅದು ಒಂದು ಮತದಾನ ಮಾತ್ರ. ಅತ್ಯಂತ ಕಡು ಬಡವನಿಗೂ ನಿರ್ಗತಿಕರಿಗೂ ಕೂಡ ಒಂದೇ ಮತ, ಅತ್ಯಂತ ಶ್ರೀಮಂತರಿಗೂ ಕೂಡ ಒಂದೇ ಮತ. ಸಮಾನತೆಯಿಂದ ಏನಾದರೂ ಇವತ್ತು ಇದ್ದರೆ ಒಂದು ಮತ ಅಂದ ಹಕ್ಕನ್ನೆಲ್ಲರೂ ಕೂಡ ಸಮಯಪ್ರಜ್ಞವಾಗಿ ಪ್ರಭುತ್ವದಿಂದ ದೇಶ ಹಿತಕ್ಕಾಗಿ ಕೊಡಬೇಕಂತ ಕೇಳ್ತೇನೆ. ಎಲ್ಲ ಕೂಡ ಮತ ಚಲಾಯಿಸಬೇಕಂತ ಕೇಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಚುನಾವಣಾ ಅಧಿಕಾರಿಲ ಆದುಪ್ಪುನ ಮುಲ್ಲೈ ಮುಹಿಲನ್ ಕುಡ್ಲ ಬರ್ಮಡ ಶಾಲೆಡು ಮತ ಚಲಾವಣೆ ಮಾಡ್ತೇರು. ಕುಡ್ಲ ಶಾಸಕರು ವೇದವ್ಯಾಸ್ ಕಾಮತ್ ತನ್ನ ಬೊಡೆದಿನ ಒಟ್ಟಿಗೆ ಕುಡ್ಲ ಮಣ್ಣಗುಡ್ಡೆ ಗಾಂಧಿನಗರ ಶಾಲೆಡು ತನ್ನ ಮತ ಚಲಾವಣೆ ಮಾಡ್ತೇರು. ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಕಂಕನಾಡಿ ಗರಡಿ ಕೈತಲ್ದ ಕಪಿತಾನ್ಯೂ ಶಾಲೆಡು ತನ್ನ ಬೊಡೆದಿ ಮಗಲ್ನೊಟ್ಟಿಗೆ ಬತ್ತದು ತಂಕ್ಲನ ಮತ ಹಕ್ಕು ಚಲಾಯಿಸಾಯರು. ಕಲ್ಲಾಪು ಪಟ್ಲಗುಂಡಿ ಶಾಲೆಡು ನರೇಂದ್ರ ಮೋದಿಜಿಯನ ಲೆಪ್ಪು ಪ್ರಕಾರ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿನ ಮನವಿಗೆ ಸ್ಪಂದಿಸಾದ ಕುಡ್ಲ ಮಂಡಲ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರು ಚಂದ್ರಹಾಸ್ ಪಂಡಿತ್ ಹೌಸ್ ಸಹಕಾರಡ್ ನವದುರ್ಗೆಯರ್ನ ಪ್ರತಿರೂಪವಾದ 9 ಜನ ಪೊಂಚೋಲು ಮತ ಚಲಾವಣೆ ಮಾಡ್ತೇರು. ಉಳ್ಳಾಲ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರು ಅಲ್ಹಾಜ್ ಹನೀಫ್ ವಿಜಿ ಉಳ್ಳಾಲ ಭಾರತ್ ಶಾಲೆಡು ತನ್ನ ಮತ ಹಕ್ಕು ಚಲಾಯಿಸಾಯರು. ರಾಜ್ಯ ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಭಂಡಾರಿ ಬೊಕ್ಕ ಅರನಬೋಡಿದಿ ಶ್ರೀಮತಿ ಪ್ರಸನ್ನ ಭಂಡಾರಿ ಕದ್ರಿಡು ತಂಕ್ಲನ ಮತದಾನ ಮಲ್ತೇರು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಶಾಂತ್ ಕಾಜವ ತನ್ನ ಮತ ಚಲಾವಣೆ ಮಲ್ತದ. ಈ ಸರ್ತಿ ಕಾಂಗ್ರೆಸ್ ಅಭ್ಯರ್ಥಿ ಎಡ್ಡೆ ವಿದ್ಯಾವಂತೆ ಪ್ರಾಮಾಣಿಕ ವ್ಯಕ್ತಿಯಾದ ಜನಮನ ಗೆಂದುದೇರ ಪಂಡ ತೆರಿಪಾಯರು. ಈ ಸಲ ನಮ್ದೆಲ್ಲ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದ ಮೇಲೆ, ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೆ. ಒಬ್ಬ ಶುದ್ಧ ಚಾರಿತ್ರ್ಯ ಇರುವಂಥ ಪ್ರಾಮಾಣಿಕ ವಿದ್ಯಾವಂತ ಒಬ್ಬ ವಕೀಲ ಪದ್ಮರಾಜ್ ಆರ್ ಪೂಜಾರಿ ಇಂದಿನ 33 ವರ್ಷದ ಇತಿಹಾಸವನ್ನು, ಈ ಬಿ ಜೆ ಪಿಯ ದುರಾಡಳಿತೆಯ ಎಲ್ಲ ಸೂಕ್ಷ್ಮತೆಯನ್ನು ಕಂಡು ಈ ಸಲ ಎಲ್ಲ ಮತದಾರರು ಬದಲಾವಣೆಯನ್ನು ಬಯಸಿದ್ದಾರೆ. ಆದ್ದರಿಂದ ಈ ಸಲ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪದ್ಮರಾಜ ಪೂಜಾರಿಯವರ ಗೆಲುವು ಖಚಿತ. ಇಂದಿನ 33 ವರ್ಷಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಮಾಡಿದಂಥ ಕೆಲಸ ಬಿಟ್ಟರೆ ಈ ಬಿ ಜೆ ಪಿಯವರು ಯಾವುದೇ ದೊಡ್ಡ ಕೆಲಸವನ್ನು ಇಷ್ಟರವರೆಗೆ ಮಾಡಲಿಲ್ಲ. ಇವರ ಆದ್ಯತೆ ಏನಂತ ಹೇಳಿದರೆ ಹಿಂದುತ್ವದ ಬೇಸ್ನಲ್ಲಿ ಇವರು ಇಷ್ಟರವರೆಗೆ ಮತ ಗೆಲ್ಲಲಿಕ್ಕೆ ಇಚ್ಛೆ ಪಡ್ತಾ ಇದ್ದರು. ಈ ಸಲ ನಮ್ಮ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ನಮಗೆ ಭಾಳಷ್ಟು ಪ್ರಯೋಜನವನ್ನು ಕೊಟ್ಟಿದೆ. ಯಾಕೆಂತ ಹೇಳಿದರೆ ಇವತ್ತು ನಾವು ಮತದಾರರ ಬಳಿಗೆ ಹೋಗುವಾಗ ಮತದಾರರು, ಅದರಲ್ಲಿ ಮಹಿಳೆಯರು ಭಾಳಷ್ಟು ನಿರೀಕ್ಷೆಯಿಂದ ಅಂದ ಮಗ ನಿಖಿಲ್ನ 2 ಸಾರ ಬರ್ಪುಂಡು, ಕರೆಂಟ್ ಫ್ರೀ, ಎಂಕ್ಲೆಗೆ ಬಸ್ ಡಿಪೋಯರ ಫ್ರೀ ಒಂದು ಪೂರ ಕರ್ನಾ ಸರ್ಕಾರ ಎಂಕ್ಲೆ ಕೈക്ക് ಓಟು ಪಾಡಂದೆ ಬೇತ ವೈಕ್ ಓಟು ಪಾಡು ನೀನು ಪನ್ಪುನಾಡೆಗೆ ಎತ್ತಿದ್ದಾರೆ. ಇನಿ ಮಕ್ಕಳು ಇವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದರೆ, ನಾವು ಹಿಂದೂಗಳ ಮನೆಗೆ ಹೋಗುವಾಗ ಹಿಂದುತ್ವದ ಬೇಸ್ನಲ್ಲಿ ನಮಗೆ ಮೋದಿ ಬೇಕು, ಇಲ್ಲದ್ರೆ ಮತ್ತೊಬ್ಬರು ಬೇಕು, ಈ ರೀತಿಯ ಒಂದು ಚಾಳಿಯನ್ನು ಹೇಳುತ್ತಾ ಇಷ್ಟರವರೆಗೆ ಎಲೆಕ್ಷನ್ ಗೆದ್ದುಕೊಂಡು ಬಂದಿದ್ದಾರೆ.
ಈ ಸಲ ಈ ತಂತ್ರಗಳು ಯಾವತ್ತರ ಎದುರು ಕೂಡ ನಡೆಯುವುದಿಲ್ಲ. ಈ ಅಭಿವೃದ್ಧಿ ಮತ್ತು ಈ 5 ಗ್ಯಾರಂಟಿ ಎದುರು ನಡೆಯುವುದಿಲ್ಲ ಭರವಸೆ. ಮತದಾರರು ಬಹಳಷ್ಟು ಪ್ರಬುದ್ಧರಾಗಿದ್ದಾರೆ. ಈ ಸಲ ಒಲವು ಎಲ್ಲ ಕಡೆ ಹೋದಲ್ಲಿ ಕೂಡ ಕಾಂಗ್ರೆಸ್ಸಿಗೆ ಒಲವಿದೆ. ಈ BJP ಅವರು ಈ ಭಾಗದಲ್ಲಿ ಯಾವುದೇ ಕೆಲಸವನ್ನು ಮಾಡದೆ ಯಾವ ಆಧಾರದಲ್ಲಿ ಓಟು ಗೆಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇವರ ಮೂರ್ಖತನವನ್ನು ಇಟ್ಕೊಂಡು ಬೇರೆಷ್ಟು ಮೋಡಿ ಮಾಡಿಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಸಲ ಕಾಂಗ್ರೆಸ್ ಪಕ್ಕವಾಗಿ ಇಲ್ಲಿ ಜಯಬೇರಿಯನ್ನು ಬಾರಿಸೆಂಬ ನಿರೀಕ್ಷೆ. ನೋಡಿ, ನಮ್ಮದು ಒಂದು ನಿರೀಕ್ಷೆ ಇದೆ. ಹೆಚ್ಚು ಕಡಿಮೆ 25,000ರಿಂದ 35,000 ಲೀಡನ್ನು ಕೊಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅಲ್ಲ, ನಮ್ಮ 2 ಬ್ಲಾಕ್ನಲ್ಲಿ ನಮ್ಮ ಬೂತಿನಲ್ಲಿ ಕೂಡ ನಮ್ಮ ಮುಡಿಪು ಬ್ಲಾಕ್ನಲ್ಲಿ ಹೆಚ್ಚು ಕಡಿಮೆ 15,000ಕ್ಕಿಂತ ಮೇಲೆ ಲೀಡ್ ಕೊಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತದೆ. ಜನ ಅಭಿವೃದ್ಧಿಗೆ ಪೂರಕ ಆಪಿಲಕ ಬದಲಾವಣೆ ಬಯಸ್ತೇರು ಪಂಡದು ನಾಸಿರ್ ನಡುಪದವು ತೆರಿಪಾಯರು. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಮತದಾನ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರು, ವಿದ್ಯಾವಂತರು, ಬುದ್ಧಿವಂತರು, ಕೈಗಾರಿಕಾ ಕ್ಷೇತ್ರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾಳಷ್ಟು ಮುಂದಿರತಕ್ಕಂಥ ಈ ಜಿಲ್ಲೆ ಯುವಕರಿಗೆ ಸರಿಯಾದ ಉದ್ಯೋಗ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪ್ರಾತಿನಿಧ್ಯವನ್ನು ಡೆಲ್ಲಿಯ ಪಾರ್ಲಿಮೆಂಟಲ್ಲಿ ಮಾತಾಡೋ ಶಕ್ತಿ ಇರತಕ್ಕಂಥ ಒಬ್ಬ ವಿದ್ಯಾವಂತ ಕಾನೂನು ಪದವೀಧರ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಆ ನೆಲೆಯಲ್ಲಿ ಮತದಾರರು ಭಾಳಷ್ಟು ಹುಮ್ಮಸ್ಸಿನಿಂದ ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅತಿ ಹೆಚ್ಚಿನ ಒಂದು ರೀತಿಯ ಮತದಾನ ಆಗುವ ಮುಖಾಂತರ ಈ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರವನ್ನು ಪಡೆಯುವ ಒಂದು ನಿಟ್ಟಿನ ಕೆಲಸ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು BJP ಕಾರ್ಯಕರ್ತರಿಗೆ ಮಾತ್ರ, ನಾಯಕರು ಮಾತ್ರ ಇದ್ದಾರೆ. ಸಾಮಾನ್ಯ ಮತದಾರರು BJPಯಲ್ಲಿ ಕಾಣಲಿಕ್ಕೆ ಭಾಳ ಕಷ್ಟದ ಪರಿಸ್ಥಿತಿ ಇವತ್ತು ಅವರ ಬೂತಲ್ಲೆಲ್ಲ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಬಾರಿ ಪದ್ಮರಾಜ್ ಅವರು ಜಯಬೇರಿಯನ್ನು ಈ ಜಿಲ್ಲೆಯಲ್ಲಿ ಬಾರಿಸ್ತಾರೆ. ನರೇಂದ್ರ ಮೋದಿಯರನ್ನು 3ನೇ ಸರ್ತಿಗೆ ಪ್ರಧಾನಮಂತ್ರಿ ಮಲ್ಪನ ವಿಶ್ವಾಸರು ಈ ಚುನಾವಣೆ ನಡೆಸುವರು ಪಡೆದು BJP ಮುಖಂಡರು ರಾಜಾರಾಮ್ ಭಟ್ ತೆರಿಪಾಯರು. ನರೇಂದ್ರ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನೋ ವಿಶ್ವಾಸದೊಂದಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಠಾಕೂರ್ ಅವರು ಬಹುಶಃ ಭಾರಿ ದೊಡ್ಡ ಹಂತದಲ್ಲಿ ಗೆಲ್ಲುವ ನಿರೀಕ್ಷೆ ಇದೆ. ಇವತ್ತು ಬೆಳಗಿನ ಮತದಾರರ ಧಾವಂತ ನೋಡಿದರೆ ಹಾಗೆ ಅನ್ನಿಸ್ತದೆ. ಒಟ್ಟಿನಲ್ಲಿ ದೇಶಕ್ಕೊಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ನರೇಂದ್ರ ಮೋದಿಯವರ ಬಿರುಗಾಳಿ ದೇಶದಲ್ಲಿ ಕಾಣ್ತಾ ಇದೆ. ಅದು ನಮ್ಮ ಬೂತ್ನಲ್ಲಿ ಕೂಡ ಕಾಣ್ತಾ ಇದೆ. ತುಂಬ ಸಂತೋಷ ಆಗಿದೆ. ನಾವು ನಿರೀಕ್ಷೆ ಮಾಡಿದ ಹೆಚ್ಚು ಜನ ಇವತ್ತು ಓಟಿಗೆ ಬಂದಿದ್ದಾರೆ. ಬ್ರಿಜೇಶ್ ಠಾಕೂರನ್ನು ಭಾರಿ ದೊಡ್ಡ ಅಂತರ ಗೆಲ್ಲಿಸಿಕೊಡ್ತಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತ್ತು ಕಾಂಗ್ರೆಸ್ ಹೆಚ್ಚು ಕಡಿಮೆ ಒಂದೇ ರೀತಿ ಮತ ಈ ಸಲ ಬರಬೇಕು, ಒಂದು 500 ಓಟು ಜಾಸ್ತಿ ಬರಬೇಕು ಅಂತ ನಿರೀಕ್ಷೆ ನಮಗಿದೆ. ಅದು ಬಹುಶಃ ಸತ್ಯ ಆಗ್ಬೋದು. ಕೊಣಾಜಿಡು ಒಂಬ ಬೂತು ಉಂಡು. ಒಂಬ ಬೂತುಡ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಸಾಧಿಸುವ ಪಣದು ಕೊಣಾಜಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಕೊಣಾಜಿ ತೆರಿಪಾಯರು. ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 9 ಬೂತ್ಗಳಿದೆ. ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ ಆರ್ ಪೂಜಾರಿ ಅವರು ಯುವಕ ಮತ್ತು ಉತ್ಸಾಹಿ ಆಗಿದ್ದರಿಂದ ನಮ್ಮ ಕೊಣಾಜೆಯಲ್ಲಿ ಯಾವಾಗಲೂ ನಾವು ಸಮಬಲದ ಹೋರಾಟ BJP ಮತ್ತು ಕಾಂಗ್ರೆಸ್ ನೀಡ್ತಾ ಇತ್ತು. ಈ ಬಾರಿ ನಾವು ನಮ್ಮ ಕ್ಯಾಂಡಿಡೇಟ್ ಮತ್ತು ಪಕ್ಷ ನಾವು ಗ್ಯಾರಂಟಿ ಎಲ್ಲ ಯೋಜನೆ ಎಲ್ಲ ಕೊಟ್ಟಿದ್ದರಿಂದ ನಾವು ಒಂದು 200-300 ಮತಗಳ ಒಂದು ಲೀಡನ್ನು ಇಲ್ಲಿ ಕೊಣಾಜೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಮೋದಿಯರನ್ನು 3ನೇ ಸರ್ತಿಗೆ ಪ್ರಧಾನಮಂತ್ರಿ ಮಲ್ಪನ ಪ್ರಯತ್ನ ಮಲ್ತದ ಪಂಡದ ರತ್ನಾಕರ್ ಶೆಟ್ಟಿಗಾರ್ ತೆರಿಪಾಯರು. 2024 ಚುನಾವಣೆಯಲ್ಲಿ ನಾವು ಮೋದಿಯವರನ್ನು ಪ್ರಧಾನಿ ಮಾಡುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ 100ರಲ್ಲಿ 100% ಗ್ಯಾರಂಟಿ ಇದೆ ಪ್ರಧಾನಿ ಆಗ್ತಾರೆ ಅಂತ. ಯಾಕಂದರೆ ನಮಗೆ ದೇಶ ಮುಖ್ಯ, ಜಾತಿ ಮುಖ್ಯ ಅಲ್ಲ. ದೇಶಕ್ಕಾಗಿ ನಾವು ಈ ಚುನಾವಣೆ ಆದ ಕಾರಣ ನಾವೆಲ್ಲರೂ ದೇಶಕ್ಕಾಗಿ ಮತವನ್ನು ಹಾಕಿ ಈ ಸಲ ಇನ್ನೊಮ್ಮೆ ಭರ್ಜರಿಯಾಗಿ ಮೋದಿಯವರನ್ನು ಇನ್ನೊಮ್ಮೆ ಪ್ರಧಾನಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಧನ್ಯವಾದ. ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರನು ಮಲ್ಲ ಅಂತರಡು ಗೆಂದಾವಡು ಪಂಡದ ರಾತ್ರಿ ಪಗೆಲ್ ಬೆಂತ ಪಂಡದ ಕೊಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶೈಲೇಶ್ ಅಸೇಗೋಳಿ ತೆರಿಪಾಯರು. 2024 ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟರ್ ಅವರನ್ನು ಅತ್ಯಧಿಕ ಮತಗಳಿಂದ ಜಯಗಳಿಸಬೇಕಂತೇಳಿ ನಾವು ನಮ್ಮ 115ರ ಬೂತಿನಲ್ಲಿ ಪ್ರತಿ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೇ ನಾವು ಕಷ್ಟಪಟ್ಟು ದುಡಿತಿದ್ದೇವೆ. ಈ ಬೂತ್ನಲ್ಲಿ ನಾವು
ಕನಿಷ್ಠ ಪಕ್ಷ 700ರಿಂದ 800 ಮತಗಳನ್ನು ಬಿ ಜೆ ಪಿಗೆ ಹಾಕಿಸುವ ನಮ್ಮ ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ಲಕ್ಷದಿಂದ 3 ಲಕ್ಷದವರೆಗೆ ಅಧಿಕ ಬಹುಮತಗಳಿಂದ ಬ್ರಿಜೇಶ್ ಅವರನ್ನು ಗೆಲ್ಲಿಸಿ ಕಳಿಸಿ ಪ್ರಧಾನಿ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವ ದಿಸೆಯಲ್ಲಿ ನಾವು ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೇವೆ. 400ಕ್ಕಿಂತ ಹೆಚ್ಚು ಸೀಟ್ಗಳು ಬರುವುದು ನಮ್ಮ ನಿರೀಕ್ಷೆಯಲ್ಲಿದೆ. ಬರ್ತೇವೆ ಅಂತೇಳಿ ನಾವು ಭರವಸೆಯಲ್ಲಿಯೂ ಇದ್ದೇವೆ. ದೇಶದ ಸಂವಿಧಾನದ ರಕ್ಷಣೆಗೆ ಬೋರ್ಡಾದ ಈ ಸರ್ತಿ ಮತದ ಪಂಡದ ಸಾಮಾಜಿಕ ಕಾರ್ಯಕರ್ತೆ ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ತೆರಿಪಾಯರು. ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹಬ್ಬದ ದಿನವಾಗಿದೆ. ಆದ್ದರಿಂದ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಹಾಗೂ ಕರ್ನಾಟಕದ ಎಲ್ಲ ಮತದಾರರು ಮೊದಲ ಹಂತದ ಚುನಾವಣೆಯನ್ನು ಈಗ ತಾನೇ ಮಾಡಿ ಬಂದಿರುತ್ತಾರೆ. ಇವತ್ತು ಈ ಒಂದು ಚುನಾವಣೆ ದೇಶದ ಒಂದು ರಕ್ಷಣೆಗೆ, ಸಂವಿಧಾನದ ರಕ್ಷಣೆಗೆ ಹಾಗೂ ಸರ್ವಾಧಿಕಾರಿಯನ್ನು ಮನೆಗೆ ಕಲಿಸುವಂಥ ಒಂದು ಚುನಾವಣೆಯಾಗಿದೆ. ಆದ್ದರಿಂದ ಈ ಚುನಾವಣೆಯಲ್ಲಿ ನಾವು ಜಾತ್ಯತೀತ ಪಕ್ಷವನ್ನು ಬೆಂಬಲಿಸಿ ಮುಂದಿನ ಉತ್ತಮವಾದ ಈ ದೇಶಕ್ಕೆ ಒಂದು ಜನನಾಯಕನನ್ನು ಆರಿಸಲಿಕ್ಕೋಸ್ಕರ ನಾವು ಎಲ್ಲರೂ ಪಣತೊಟ್ಟು ಈ ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಪಕ್ಷ ಹಾಗೂ ಕೋಮುವಾದಿ ಪಕ್ಷಗಳನ್ನು ಸೋಲಿಸುವಂಥ ಒಂದು ನಿಟ್ಟಿನಲ್ಲಿ ಈ ಸಲ ನಾವು ಚುನಾವಣೆಯನ್ನು ಮಾಡಿರುತ್ತೇವೆ. ಆದ್ದರಿಂದ ನಮ್ಮ ಮಂಗಳೂರಿನ ಲೋಕಸಭಾ ಚುನಾವಣೆಯಲ್ಲಿ ನಿಂತಹ ಅಭ್ಯರ್ಥಿ ಪದ್ಮರಾಜ್ಯವರು ಬಹುಶಃ 50,000 ಮತಗಳ ಅಂತರದಿಂದ ಅವರು ಜಯಗಳಿಸಿ ಬರುತ್ತಾರೆ ಎಂದು ನಮ್ಮ ಅನಿಸಿಕೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ 18ರಿಂದ 20 ಲೋಕಸಭಾ ಸೀಟನ್ನು ಕಾಂಗ್ರೆಸ್ ಪಕ್ಷ ತೆಕ್ಕೆಗೆ ತೆಗೆಯುತ್ತದೆ ಎಂಬ ನಮ್ಮ ಒಂದು ಅನಿಸಿಕೆ. ಹಾಗೂ ಈ ದೇಶದಲ್ಲಿ ಉತ್ತಮವಾದ ಒಂದು ಆಡಳಿತ ನಡೆಸಲು ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಮುಂದೆ ಬರಲಿದೆ. ಆದ್ದರಿಂದ ಇವತ್ತು ಮತದಾನ ಮಾಡಿದಂಥ ಪ್ರತಿಯೊಬ್ಬ ಮತದಾರರಿಗೂ ನಾನು ಅಭಿನಂದಿಸುತ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮ ಮತ ಈ ನಮ್ಮ ದೇಶದ ಒಂದು ಭವಿಷ್ಯವನ್ನು ಕಾಪಾಡಲಿಕ್ಕೆ ಅಗತ್ಯವಿದ್ದಂಥ ಮತವಾಗಿದೆ. ಆದ್ದರಿಂದ ಮುಂದಿನ ಈ ಚುನಾವಣೆ ನಮ್ಮ ಜನಸಾಮಾನ್ಯರ ರಕ್ಷಣೆಗೆ, ಸಂವಿಧಾನ ರಕ್ಷಣೆಗೆ, ದೇಶ ರಕ್ಷಣೆಗೆ ನಾವು ಇವತ್ತು ಮಾಡಿದ ಅಂಥ ಮತದಾನವೂ ಆಗಿದೆ. ಮತ್ತು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ UT ಖಾದರ್ ಅವರ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಜನರು ಚಲಾಯಿಸ್ತಾರೆ. ಎಲ್ಲ 8 ಕ್ಷೇತ್ರದಲ್ಲಿ UT ಖಾದರ್ ಅವರ ಕ್ಷೇತ್ರ ಅತ್ಯಧಿಕ ಬಹುಮತದಿಂದ ಜನರು ಮತ ಹಾಕಿರುತ್ತಾರೆ. ಆದ್ದರಿಂದ ಉತ್ತಮವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ UT ಖಾದರ್ ಕ್ಷೇತ್ರ ಒಂದು ಉತ್ತಮ ಮತದಾನವಾಗಿದೆ ಎಂದು ಈ ಮೂಲಕ ನಾನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಏಪರದಲ್ಲಕ ಮಲ್ಲ ಅಬ್ಬರದ ಪ್ರಚಾರ ಇಚ್ಚಿಂಡಲ ಮತದಾನದ ಉಮೇದು ಮಾತ್ರ ಹೆಚ್ಚಿನ ರೀತಿಯಲ್ಲಿ ಮಾತಾ ಕಡೆಟ್ಲ ತೋಜದು ಬರ್ತಂಡು. ಮತದಾನದ ಉಮೇದು ತಂಕ್ಲನೇ ಅಭ್ಯರ್ಥಿ ಗೆಂದುವೆರ್ ಪನ್ಪಿನ ವಿಶ್ವಾಸದ ಕಾರ್ಯಕರ್ತೆರಡ ತೋಜದು ಬರ್ತಂಡು. ತೊಕ್ಕೋಡು ಸಂತ ಸೆಬೆಸ್ಟಿನ್ ಶಾಲಾ ಪರಿಸರದ ಮತದಾನದ ಕಾಂಡದ ಪೊರ್ತು ಒಂತೆ ಸಾಲು ಜೋರುಡು ಇತ್ತಂಡ ಅವೆರ್ದು ಬೊಕ್ಕ ನಿಧಾನ ಗತಿಟ್ಟು ಸಾಗಂಡು. ಪಿಲಾರ್ ಶಾಲಾ ಪರಿಸರಡು ಸಾಧಾರಣ ಗತಿಟ್ಟು ಮತದಾನ ಪ್ರಕ್ರಿಯೆ ನಡೆತಂಡು. ಮೂಲು ಪಾತ್ರ ತಿಕ್ಕಿನ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜರು ಎಡ್ಡೆ ಮತ ಪಡೆದು ಗೆಂದೂರು ಪಡೆದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ರಾಷ್ಟ್ರದ ಸುಭದ್ರ ಸರ್ಕಾರ ಸರ್ವರಿಗೂ ಸಮ ದೃಷ್ಟಿಯಲ್ಲಿ ಉತ್ತಮ ಆಡಳಿತ ನೀಡಲಿಕ್ಕೆ ಸೌಹಾರ್ದಯುತ ಆದಂಥ ಸರ್ಕಾರ ನೇಮಕ ಮಾಡಲಿಕ್ಕೆ ನಮಗೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮಾಡಲಿಕ್ಕೆ ತಾವೆಲ್ಲರೂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ರಾಷ್ಟ್ರದಲ್ಲಿ ಸುಭದ್ರ ಸರ್ಕಾರ ಬೇಕು. ಸೌಹಾರ್ದಯುತವಾಗಿ ಬದುಕಲಿಕ್ಕೆ ಸುಭದ್ರವಾದಂಥ ಸರ್ಕಾರ, ಬಡವರಿಗೆ ಬೇಕಾದಂಥ ಉತ್ತಮ ಆಡಳಿತ ನೀಡಲಿಕ್ಕೆ ಉತ್ತಮವಾದಂಥ ಸರ್ಕಾರ. ಈ ಎಲ್ಲ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದ ಏಕೈಕ ದೊಡ್ಡ ಪಕ್ಷವಾಗಿದ್ದುಕೊಂಡು ಈ ದೇಶದ ಜನರಿಗೆ ಉತ್ತಮ ಆಡಳಿತ ನೀಡಲಿಕ್ಕೆ
ಈ ಹಿಂದೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನು ನೀಡಿತ್ತು ಅದೇ ದೃಷ್ಟಿಯಲ್ಲಿ ಈ ರಾಷ್ಟ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿದ್ದುಕೊಂಡು ಹಿಂದೆ ಕೂಡ ಈ ರಾಷ್ಟ್ರದ ಆಡಳಿತವನ್ನು ಇಡೀ ಜಗತ್ತೇ ಮೆಚ್ಚಿಕೊಂಡಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಈ ರಾಷ್ಟ್ರದ ಆಡಳಿತ ಯಾವ ರೀತಿ ಕುಸಿತ ಬಂದಿದೆ ಅಂತ ಹೇಳಿದರೆ, ನಾವು ಕಟ್ಟಿದಂಥ ತೆರಿಗೆ ಹಣ, ನಮ್ಮ ಪಾಲಿಗೆ ಬರಬೇಕಾದಂಥ ತೆರಿಗೆ ಹಣವನ್ನು ಕೂಡ ಮರುಪಾವತಿ ಮಾಡದೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡಿದ್ದಲ್ಲದೆ ಅನೇಕ ವಿಚಾರಗಳ ಬಗ್ಗೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ತೋರಿಸಿಕೊಂಡು ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಮುಂದಿನ ಉತ್ತಮ ಆಡಳಿತವಾದ ಸುಭದ್ರ ಸರ್ಕಾರ ನಮಗೆ ಬೇಕಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬೆಂಬಲ ನೀಡಿ ಕಾಂಗ್ರೆಸ್ ಪಕ್ಷದ ಆಡಳಿತ ಬರುವಂತ ಆಗಿ, ಅದೇ ರೀತಿ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಜನಪ್ರಿಯ ನಮ್ಮ ಅಭ್ಯರ್ಥಿಯಾದಂಥ ಪದ್ಮರಾಜ ಆರ್ ಪೂಜಾರಿಯವರು ಒಬ್ಬ ಉತ್ತಮ ವಕೀಲರಾಗಿದ್ದುಕೊಂಡು, ಒಬ್ಬ ಉತ್ತಮ ಧಾರ್ಮಿಕದ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇದ್ದುಕೊಂಡು ಕಳೆದ 25 ವರ್ಷಗಳಿಂದ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕ್ಷೇತ್ರದಲ್ಲಿ ಟ್ರಸ್ಟಿ ಆಗಿದ್ದುಕೊಂಡು ಅಥವಾ ಕೋಶಾಧಿಕಾರಿಯಾಗಿದ್ದುಕೊಂಡು ಇನ್ನಿತರ ಪದಾಧಿಕಾರಿಯಾಗಿದ್ದುಕೊಂಡು ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಧಾರ್ಮಿಕದ ಬಗ್ಗೆ ಬಹಳಷ್ಟು ಚಿಂತನೆ ಇರುವವರು, ಅದೇ ರೀತಿ ಉತ್ತಮ ಆಡಳಿತ ನೀಡುವ ಬಗ್ಗೆ ಕೂಡ ಉತ್ತಮ ವಿದ್ಯಾಭ್ಯಾಸ ಇರುವವರು, ಒಬ್ಬ ವಕೀಲರಾಗಿ ಜನರ ಸೇವೆ ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತಂಥ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಪದ್ಮರಾಜ್ ಆರ್ ಪೂಜಾರಿ ಅವರಿಗೆ ತಾವೆಲ್ಲ ಮತ ನೀಡಬೇಕು ಅಂತ ಮನವಿ ಮಾಡಿಕೊಂಡು, ಈ ರಾಷ್ಟ್ರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಂಥ ನಮ್ಮ ಸಂವಿಧಾನ ಯಾವುದಿದೆ ಆ ಸಂವಿಧಾನದ ಉಳಿತಿಗಾಗಿ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತ ಬರಲಿಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಬೇಕಾಗಿ ಮತದಾರರಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಂಪಲ ಶಾಲೆಡ್ಲ 6 ಮತದಾನ ಪ್ರಕ್ರಿಯೆ ನಡೆದೊಂದಿತ್ತು. ಮೂಲ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ತನ್ನ ಬೊಡೆದಿ ಶ್ರೀಮತಿ ಮಮತಾರನ ಒಟ್ಟಿಗೆ ಕಾಂಡಿನೆ ಮತ ಚಲಾವಣೆ ಮಲ್ತೇರು. ಶುಕ್ರವಾರದಾನೆ ದಾಂಪತ್ಯ ಬದುಕಿಗೆ ಪೆಚ್ಚದಿನ ಮದ್ಮೆಯೇ ಕೊಲ್ಯದ ಯುವ ವಕೀಲೆ ಗಣೇಶ್ ಗಟ್ಟಿ ಮದ್ಮೆದ ಪ್ರಕ್ರಿಯೆ ಮುಗಿಲಕ್ಕನೆ ಕುಂಪಲ ಶಾಲೆಗೆ ಬತ್ತದು ಮತದಾನ ಮಲ್ತದು ತನ್ನ ಕರ್ತವ್ಯ ಪ್ರಜ್ಞೆ ತೋಚಾದ ಇಂದೊಂಜಿ ಅಪೂರ್ವ ಅವಕಾಶ ಪಂಡ ತೆರಿಪಾಯರು. ಲೋಕಸಭಾ ಚುನಾವಣೆ 2024 ಎರಡನೇ ಹಂತದ ಮತದಾನ ರಾಜ್ಯ ಹಾಗೂ ದೇಶದ ಎಲ್ಲ ಕಡೆ ನಡೀತಾ ಇದೆ. ಈ ಚುನಾವಣಾ ಮಹಾ ಹಬ್ಬದಲ್ಲಿ ನಾನು ಕೂಡ ಇವತ್ತು ಪಾಲ್ಗೊಂಡಿದ್ದೇನೆ. ನಾನು ಎನಿಸಿರಲಿಲ್ಲ ಮದುವೆ ಆಗಿ ಬಂದು ನಾನು ಚುನಾವಣೆಯಲ್ಲಿ ಮತದಾನ ಮಾಡ್ತೇನೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಅದು ಯಾವ ಒಂದು ಸುಸಂದರ್ಭ ಸಿಕ್ಕಿದೆ ನನಗೆ. ಈ ಅವಕಾಶವನ್ನು ಕೊಟ್ಟಂತಹ ಚುನಾವಣಾ ಇಲಾಖೆಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ನನ್ನ ಮದುವೆ ದಿವಸ ಎಲೆಕ್ಷನನ್ನು ನಿಗದಿ ಮಾಡಿಸಿದ್ರೆ ನನಗೆ ಅವಕಾಶ ಸಿಗ್ತಿರಲಿಲ್ಲ. ಮೊದಲಿಗೆ ಅವರಿಗೆ ಆಭಾರಿಯಾಗಿದ್ದೇನೆ. ಮತ್ತು 2024 ಭವ್ಯ ಭಾರತವನ್ನು ಕಟ್ಟಲು ಒಬ್ಬ ಅತ್ಯುತ್ತಮವಾದ ಪ್ರಧಾನಮಂತ್ರಿ ಆಯ್ಕೆ ಮಾಡುವ ಉದ್ದೇಶಕ್ಕೋಸ್ಕರ ಮತದಾನ ಮಾಡಿದ್ದೇನೆ. ಭಾರತದ ಎಲ್ಲ ಸತ್ಪ್ರಜೆಗಳಲ್ಲಿ ವಿನಂತಿ ಇಷ್ಟೇ, ಎಲ್ಲರೂ ತಮ್ಮ ಮತದಾನವನ್ನು ಮಾಡಿ, ಯಾರು ಕೂಡ ಮತದಾನ ಮಾಡದೇ ಇರಬೇಡಿ. ಎಲ್ಲರೂ ಕೂಡ ತಮ್ಮ ಮತದಾನವನ್ನು ಚಲಾಯಿಸಿ ಉತ್ತಮ ಭಾರತವನ್ನು ನಿರ್ಮಿಸಲು ನಾವೆಲ್ಲರೂ ಸಹಕಾರಿಯಾಗೋಣ. ಆ ಮೂಲಕ ಭದ್ರ ಭಾರತಕ್ಕೆ ಬುನಾದಿಯಾಗಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡೋಣ. ಎಲ್ಲರೂ ಕೂಡ ಮತದಾನ ಮಾಡುವ. ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ಇದೆ. 6 ಗಂಟೆವರೆಗೆ ಮತದಾನ ಇದೆ. ಆ ಮತದಾನದಲ್ಲಿ ಎಲ್ಲರೂ ಕೂಡ 18 ವರ್ಷ ಯಾರಿಗೆಲ್ಲ ಆಗಿದೆ ಅವರೆಲ್ಲರೂ ಭಾಗವಹಿಸಿ ಆ ಮೂಲಕ ಚುನಾವಣೆಯಲ್ಲಿ ನಮ್ಮ ಮತದಾನ ಹಕ್ಕನ್ನು ಚಲಾಯಿಸೋಣ. ಆ ಮೂಲಕ ಭವ್ಯ ಭಾರತವನ್ನು ಕಟ್ಟಲು ನಾವೆಲ್ಲರೂ ಶ್ರಮ ಪಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೋಟಿಕಾ ಸ್ಟೆಲ್ಲಾ ಮೇರಿ ಶಾಲೆಡ್ ಬಿಜೆಪಿದ ಚಂದ್ರಶೇಖರ್ ಉಚ್ಚಿಲ್, ಯಶವಂತ್ ಅಮೀನ್, ರವಿಶಂಕರ್ ಸೋಮೇಶ್ವರ ಪಾತೆರೊಂದು ತಂಕ್ಲೆ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಲ್ಲ ಅಂತರಡಿಗೆಂದುನ ವಿಶ್ವಾಸ ವ್ಯಕ್ತಪಡಿಸಿದರು. ಮಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ಇವತ್ತು ಮತದಾನಗಳು ಆಗ್ತಾ ಇದೆ. ನಮ್ಮ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಎಲ್ಲ ಕಡೆಗಳಿಗೂ ಕೂಡ ಎಲ್ಲ ಬೂತ್ಗಳಿಗೂ ಕೂಡ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಈಗ ನಮ್ಮ ರಾಜ್ಯದ ಮೀನುಗಾರರ ಪ್ರಕೋಷ್ಠದ ರಾಜ್ಯದ ಸಹ ಸಂಚಾಲಕರಾಗಿರ್ತಕ್ಕಂಥ ಯಶವಂತ್ ಅಮೀನ್ರವರು ನಮ್ಮ ಜೊತೆ ಇದ್ದಾರೆ. ಈ ಭಾಗದ ಸೋಮೇಶ್ವರ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಲತಾ ದಿನೇಶ್ ರವರಿದ್ದಾರೆ. ಎಲ್ಲ ಕಾರ್ಯಕರ್ತ ಬಂಧುಗಳಿದ್ದಾರೆ, ಮಾಜಿ ಸದಸ್ಯರಿದ್ದಾರೆ. ಇಲ್ಲಿ ಇವತ್ತು ಬೆಳಿಗ್ಗೆ 7:30 ಗಂಟೆಯಿಂದ ಮತದಾನಗಳು ಇವತ್ತು ಆಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಈಗ ನೋಡಿದಾಗ ಭಾರಿ ಒಳ್ಳೆಯ ಮತದಾನ ಆಗ್ತದೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಒಬ್ಬ ನಿವೃತ್ತ ಯೋಧನಾಗಿ 10 ವರ್ಷಗಳ ಕಾಲ
ಭಾರತದ ಸೈನ್ಯದಲ್ಲಿ ಸೇವೆಯನ್ನು ಮಾಡಿ ಆನಂತರ ಭಾಜಪದ ಜಿಲ್ಲೆ ಮತ್ತು ರಾಜ್ಯದ ಜವಾಬ್ದಾರಿಯನ್ನು ತಗೊಂಡು ಯಾವುದೇ ಆ ಜವಾಬ್ದಾರಿಯನ್ನು ಕೊಟ್ಟದ್ದನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಇವತ್ತು ಪಕ್ಷಕ್ಕೆ ಒಂದು ಬಲ ತರುವಂಥ, ಪಕ್ಷವನ್ನು ಗಟ್ಟಿಗೊಳಿಸುವಂಥ ಕೆಲಸ ಕಾರ್ಯಗಳನ್ನು ಬ್ರಿಜೇಶ್ ಚೌಟ ಅವರು ಮಾಡಿದ್ದಾರೆ. ಅದರ ಒಟ್ಟಿಗೆ ನರೇಂದ್ರ ಮೋದಿಯವರ ಒಳ್ಳೆಯ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನು ಜನಮಾನಸದಲ್ಲಿ ಜನರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಗಳಲ್ಲಿ ಮಾಡುವಲ್ಲಿ ಯಶಸ್ವಿಯಾಗಿದೆ. ಆ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಅವರನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಭಾಳ ಒಂದು ಸಂತೋಷವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ದೇಶಕ್ಕಾಗಿ ಒಬ್ಬ ಯೋಧ ನಮ್ಮ ಇವತ್ತು ಮಂಗಳೂರಿನ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿ ಈ ಒಂದು ಕ್ಷೇತ್ರವನ್ನು ಕೂಡ ರಕ್ಷಣೆ ಮಾಡುವಂಥ ಕಾರ್ಯಕ್ಕೆ ಒಂದು ಕಾಲನ್ನು ಇಟ್ಟಿದ್ದಾರೆ. ನಮಗೆಲ್ಲ ಸಂತೋಷವಾಗಿದೆ. ಇವತ್ತು ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಎಲ್ಲ ಭಾಗಗಳಲ್ಲಿ ಕೂಡ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ 28ಕ್ಕೆ 28 ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಮಿತ್ರ ಪಕ್ಷ JDS ಸೇರಿ ಬರ್ತದೆ ಅನ್ನುವಂಥದ್ದು ಕೂಡ ಸಮೀಕ್ಷೆ ಇದೆ. ಇವತ್ತು ದೇಶದಲ್ಲಿ 400ಕ್ಕಿಂತ ಮೇಲೆ ಇವತ್ತು ಸೀಟುಗಳು ಗೆದ್ದು ನಮ್ಮ ನರೇಂದ್ರ ಮೋದಿಯವರು ಏನು ಒಳ್ಳೆಯ ಕಾರ್ಯಕ್ರಮಗಳಿಗೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ವಿಕಸಿತ ಭಾರತವನ್ನು ಇವತ್ತು ಮಾಡಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಮ್ಮ ಇಡೀ ದೇಶದಲ್ಲಿ ಆಗುವಂಥದ್ದನ್ನು ಕಾಣುವಾಗ ನಾವೆಲ್ಲ ಪುಣ್ಯವಂತರು. ನರೇಂದ್ರ ಮೋದಿ ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಸಿಕ್ಕಿರುವಂಥದ್ದು. ಕಳೆದ 10 ವರ್ಷಗಳಲ್ಲಿ ಇವತ್ತು ಮಾಡಿರ್ತಕ್ಕಂಥ ಕೆಲಸ ಅದ್ಭುತವಾಗಿರ್ತಕ್ಕಂಥದ್ದು. ಇವತ್ತು ಖಾಲಿ ಭಾರತ ಮಾತ್ರ ಅಲ್ಲ, ಜಗತ್ತೇ ಮೆಚ್ಚುವಂಥ ಒಬ್ಬ ನಾಯಕನಾಗಿ ಹೊರಹೊಮ್ಮಿದ್ದು ನಾವೆಲ್ಲ ಭಾಗ್ಯವಂತರಂತ ಹೇಳಲಿಕ್ಕೆ ನಮಗೆ ಭಾರಿ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವತ್ತು ಭಾರತದಲ್ಲಿ ಒಳ್ಳೆಯ ಇವತ್ತು ಮಾರ್ಗ ಇರ್ಬೋದು, ನೀರಿನ ವ್ಯವಸ್ಥೆಗಳಿರ್ಬೋದು, ಈ ದೇಶದ ಗಡಿಯನ್ನು ಕಾಯುವ ಯೋಧರಿಗೆ ಕೂಡ ಒಳ್ಳೆಯ ವ್ಯವಸ್ಥೆಗಳನ್ನು ವೆಫನನ್ನು ಕೊಟ್ಟು ಈ ದೇಶ ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡುವಂಥ ಅದಕ್ಕೆ ಪೂರ್ಣ ಪ್ರಮಾಣದ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇವತ್ತು ಬ್ರಿಜೇಶ್ ಚೌಟ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಉತ್ಸಾಹಿ ತರುಣ. ಅವರಿಗೆ ಎಲ್ಲ ಅಮೂಲ್ಯವಾದ ಮತಗಳನ್ನು ಎಲ್ಲ ಕಡೆಗಳಲ್ಲಿ ಹೇಳಿದಾಗ ನಮ್ಮ ಅಮೂಲ್ಯವಾದ ಮತ ನಾವು ಖಂಡಿತವಾಗಿಯೂ ಬ್ರಿಜೇಶ್ ಚೌಟ ಅವರಿಗೆ ಕೊಡ್ತೇವೆ. ನರೇಂದ್ರ ಮೋದಿಯವರ ಆ ಕೈಯನ್ನು ಬಲಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಮಾತನ್ನು ಹೇಳ್ತಾ ಇದ್ದಾರೆ. ಭಾರಿ ಸಂತೋಷ ಆಗ್ತಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ರಂಗೇರುವ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದ 210 ಬೂತ್ಗಳನ್ನು ಭಾಗಶಃ ಪ್ರವಾಸ ಮಾಡಿದ್ದೀನಿ. ಇವಾಗ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂಥ ಈ ಒಂದು ಮತದಾನ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಂತೂ ತುಂಬ ಉತ್ಸಾಹದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಂದನೇದಾಗಿ ಹೇಳಬೇಕಿದ್ರೆ ಎಲ್ಲ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಏಜೆಂಟ್ಗಳು 5:30 ಗಂಟೆಗೇ ಬೂತಿನ ಒಳಗೆ ಹೊಕ್ಕು ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಸರಿಸುಮಾರು 7 ಗಂಟೆಗೇ ಒಂದು ಮತದಾನ ಶುರುವಾಗಿದೆ. ಈಗಾಗಲೇ ಒಂದು 20-30%ಗಿಂತ ಹೆಚ್ಚು ಮತದಾನಗಳು ಆಗಿವೆ. ಹಾಗಾಗಿ ಎಲ್ಲ ಹೋದ ಬೂತ್ಗಳಲ್ಲಿ ಕೂಡ ಒಂದು ಉತ್ಸಾಹದ ವಾತಾವರಣ. ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಪರವಾಗಿ ಒಲವಿರುವಂಥದ್ದನ್ನು ಕಂಡಿದ್ದೇನೆ. ಹಾಗಾಗಿ ಮುಂದಿನ ಈ ರಿಸಲ್ಟ್ ಬರುವಾಗ ಈ ಚುನಾವಣೆಯಲ್ಲಿ ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ವಿಜಯ ಗಳಿಸುವ ಎಲ್ಲ ಲಕ್ಷಣಗಳಿವೆ. ಭಾರತ ದೇಶದ ಸಾರ್ವತ್ರಿಕ ಚುನಾವಣೆ ಇಂದು ದಕ್ಷಿಣ ಜಿಲ್ಲೆಯಲ್ಲಿ ನಡೀತದೆ. ನಮ್ಮ ನಿವೃತ್ತ ಸೇನಾನಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಲು ಎಲ್ಲ ಮತದಾರರು ಕೂಡ ಉತ್ಸಾಹದಿಂದ ಎಲ್ಲ ಬೂತ್ಗಳಿಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ವಿಶ್ವ ಕಂಡಂತಹ ಶ್ರೇಷ್ಠ ನಾಯಕ ಶ್ರೀ ನರೇಂದ್ರ ಮೋದಿಜಿಯವರನ್ನು 3ನೇ ಬಾರಿಗೆ ನಮ್ಮ ದೇಶದ ಗದ್ದುಗೆಯಲ್ಲಿ ಕೂತುಳಿಸುವಂತಹ ಈ ಒಂದು ಚುನಾವಣೆಯಲ್ಲಿ ಮತದಾರರು ಹೆಚ್ಚಿನ ಉತ್ಸಾಹದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಉತ್ತಮ ರೀತಿಯ ಮತವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇದೀಗ ಸುಮಾರು ಹೆಚ್ಚಿನ ಮತವನ್ನು ಮಾಡಿ ಹೋಗಿರುವಂಥದ್ದು. ಇನ್ನು ಸಂಜೆ 6 ಗಂಟೆ ತನಕ ಮತದಾನ ನಡೀಲಿಕ್ಕಿದೆ. ಯಾರೆಲ್ಲ ಮತದಾನ ಮಾಡಲಿಕ್ಕೆ ಬಾಕಿ ಉಳಿದಿದ್ದಾರೋ ಅವರು ಕೂಡ ಇನ್ನು ಬರುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಜಗತ್ತಿನ ಮೆಚ್ಚುಗೆಯನ್ನು ಪಡೆದಂಥ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನು ವಿಶ್ವ ನಾಯಕರು ಕೂಡ ಅವರನ್ನು ಮೆಚ್ಚಿಸಿ ಭಾರತ ದೇಶದಲ್ಲಿ 3ನೇ ಬಾರಿಗೆ ಅವರನ್ನು ಪ್ರಧಾನಿಯಾಗಿ ಮಾಡುವಂತಹ ಹುಮ್ಮನಸ್ಸಿನಲ್ಲಿ ಎಲ್ಲ ಭಾರತೀಯರು ಕೂಡ ಉತ್ಸುಕರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಒಬ್ಬ ನಿವೃತ್ತ ಸೇನಾನಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು
ಒಬ್ಬ ಸೇನಾನಿಯಾಗಿ ದೇಶ ಸೇವೆಯನ್ನು ಮಾಡುತ್ತಾ ಎಲ್ಲ ಜನರ ನಲಿವು ನೋವನ್ನು ಅರಿದಿರುವಂಥರ ಒಬ್ಬ ಉತ್ತಮ ನಾಯಕ. ಅವರನ್ನು ಈ ಸಂಸದರಿಂದ, ಈ ಕ್ಷೇತ್ರದಿಂದ, ದಕ್ಷಿಣ ಜಿಲ್ಲೆಯಿಂದ ಅತ್ಯಧಿಕ ಮತದಿಂದ ಗೆಲ್ಲಿಸಿ ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗೆ ಕಾರಣಕರ್ತರಾಗುವಂಥ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ. ಮಾಡೂರು ಸರ್ಕಾರಿ ಶಾಲೆ, ಉಚ್ಚಿಲ ಭೂವಿ ಶಾಲೆ ಇಂಚ ಮಾತಾ ಕಡೆಟ್ಲ ಹೆಚ್ಚಿನ ರೀತಿಡ್ ಮತದಾನ ಪ್ರಕ್ರಿಯೆ ತೋಜದು ಬತ್ತಂಡು. ಉಚ್ಚಿಲ ಭಗವತಿ ಶಾಲೆಡ್ ಸೋಮೇಶ್ವರ ಪುರಸಭಾ ಮಾಜಿ ಅಧ್ಯಕ್ಷರು ರಾಜೇಶ್ ಉಚ್ಚಿಲ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಉದಯಕುಮಾರ್ ಶೆಟ್ಟಿ ಸೋಲಂಜೀರ್ ಬಿಜೆಪಿ ಗೆಂದುನಿಟ್ಟು ಸಂಶಯ ಇಜ್ಜಿ ಪಂಡ ತೆರಪಾಯರು. ಲೋಕಸಭೆಯ ಚುನಾವಣೆಯ ಇವತ್ತಿನ ಶುಭ ಸಂದರ್ಭ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ನಮ್ಮ ದೇಶದ ಪ್ರಧಾನಿ ನಮ್ಮ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗುವುದು ಖಚಿತ ಎನ್ನುವ ನೆಲೆಯಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಹೇಳಬೇಕಂತ ಹೇಳಿದರೆ, ದೇಶದೆಲ್ಲೆಡೆಗೆ 400ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸದರು ಬರಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಅಭ್ಯರ್ಥಿಯಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟಿ ಅವರು 3 ಲಕ್ಷಕ್ಕಿಂತ ಹೆಚ್ಚಿನ ಮತದಲ್ಲಿ ಜಯಗಳಿಸ್ತಾರೆ ಎನ್ನುವ ಭರವಸೆ ನಮ್ಮಲ್ಲಿದೆ. ಅದೇ ರೀತಿ ಉಡುಪಿಯಲ್ಲಿ ಕೂಡ ಕೋಟ ಶ್ರೀನಿವಾಸ ಪೂಜಾರಿಯವರು ಈ ಮೊದಲು ತುಂಬ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಎಲ್ಲ ಕಡೆ ಓಡಾಟ ಮಾಡಿಕೊಂಡು ಅಭಿವೃದ್ಧಿಯ ಹರಿಕಾರ ಎನ್ನುವ ನೆಲೆಯಲ್ಲಿ ಅವರು ಕೂಡ ಈ ಸರಿ ಸಂಸತ್ತಲ್ಲಿ ಒಂದು ಸದಸ್ಯರಾಗಲಿಕ್ಕೆ ಹುಮ್ಮಸ್ಸಿನಲ್ಲಿದ್ದಾರೆ. ಅದು ಖಂಡಿತವಾಗಿ ಆಗ್ತಾರೆ ಅನ್ನುವ ಭರವಸೆ ನಮ್ಮಲ್ಲಿದೆ. ಅದೇ ರೀತಿ ಯಾವುದೆಲ್ಲ ರಾಜ್ಯ ಸರ್ಕಾರದ ಬೇಡಿಕೆಗಳು, 5 ಗ್ಯಾರಂಟಿಗಳು ಎಲ್ಲ ಸುಳ್ಳು ಅನ್ನುವ ರೀತಿಯಲ್ಲಿ ಬರುವುದಾದರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯಲ್ಲಿ ಎಷ್ಟು ಮತಗಳು ಬರ್ತಾರೆ ಅನ್ನುವ ನೆಲೆಯನ್ನು ನೋಡಬೇಕಿದ್ರೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಕೌನ್ಸಿಲರ್ ಉದಯ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ನವೀನ್ ಅವರಿದ್ದಾರೆ. ನಮ್ಮ ಮಾಜಿ ಉಸ್ತುವಾರಿ ಅವರು ನಮ್ಮ ಕೋಟೆಕಾರ ರಮೇಶ್ ಕೊಂಡನವರಿದ್ದಾರೆ. ಅದೇ ರೀತಿ ಸಂಪತ್ ಅವರಿದ್ದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು, ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಎಲ್ಲ ಸದಸ್ಯರು, ಅದೇ ರೀತಿ ಕೋಟೆಕಾರ್ನ ಎಲ್ಲ ಪುರಸಭೆಯ ಸದಸ್ಯರು ಈ ಜೋಡಣೆಯಲ್ಲಿ ಇಟ್ಟುಕೊಂಡು ಅತ್ಯಧಿಕ ಮತವನ್ನು ಕೋಟೆಕಾರ ಸೋಮೇಶ್ವರಲ್ಲಿ ಕೊಡುವಂಥ ಕೆಲಸಗಳನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅನ್ನುವ ಇಚ್ಛೆಯನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ ಕಾಂಗ್ರೆಸ್ ಗೆಲುಮದ ಬಗ್ಗೆ ತೆರಪಾಯರು. ಇನ್ನು ದಕ್ಷಿಣ ಕನ್ನಡ ಕ್ಷೇತ್ರಗೂ ಕಾಂಗ್ರೆಸ್ ಅಭ್ಯರ್ಥಿಯಾದ ಪದ್ಮರಾಜರು ಅಂತದೇರು ಒಂಜಿ ಭಾರಿ ಖುಷಿತ ವಿಷಯ. ದಯಪಂಡ ಪದ್ಮರಾಜರು ಇನಿ ಒಂಜಿ ಎಡ್ಡೆ ಪುದರ್ ಪಡಿನಂಚಿನ ಒಂಜಿ ವ್ಯಕ್ತಿ ನಮ್ಮ ಜನಾರ್ದನ ಪೂಜಾರನ ಶಿಷ್ಯರಾದಿದ್ದು ಆರ್ನ ಆದರ್ಶನ ಪೂರ ಪಾಲನೆ ಮಂತೊಂದಿತ್ತದು. ಐತೊಟ್ಟಿಗೆ ನಮ್ಮ ಉಳ್ಳಾಲ ಕ್ಷೇತ್ರದ UT ಖಾದರ್ನ ಆಪ್ತ ಮಿತ್ರರಾದಿದ್ದು ಆರ್ನ ಆದರ್ಶನ ಪಾಲನೆ ಮಲ್ತದು. ನಮ್ಮ ಮಾತೆಲ್ಲ ಒಂಜೆ ಜಾತಿ ಧರ್ಮ ಇಜ್ಜೆ ಅಂದರೆ ಒವೇ ಒಂಜಿ ದೇವಸ್ಥಾನ ಉಪ್ಪಡು, ಒವೇ ಒಂಜಿ ಮಂದಿರ ಮಸೀದಿ ಅತ್ರ ಚರ್ಚ್ ಉಪ್ಪಡು ಅವಳು ಪೂರ ನಮ್ಮ ಮಾತ ಒಂಜೆ ಪಂಪಿನ ಭಾವನೆಡು ಇನಿ ಆರು ಒಳ್ಳೆರು ಅಂಚಾತ್ರ ದಕ್ಷಿಣ ಕನ್ನಡಗೂ ತಿಕ್ಕಿನಂಚಿನ ಈ ಕಾಂಗ್ರೆಸ್ ಅಭ್ಯರ್ಥಿ ಇನಿ ಹೆಚ್ಚಿನ ಒಂಜಿ ಓಟುಡು ವಿನ್ನಾಪೇರು ಪಂಪಿನಂಚಿನ ಆಶಯ ಎಂಕ್ಲೆಗುಂಡು. ಅವಳ ಉಳ್ಳಾಲ ಕ್ಷೇತ್ರಡು ಸುಮಾರು 45,000 ಓಟುಡು ಆರು ಲೀಡು ಬರ್ಪೇರು ಪಂಪಿನ ಒಂಜಿ ಭರವಸೆ ಎಂಕ್ಲೆಗೆ ಮಾತೆರೆಗ್ಲ ಉಂಡು. ಅವಳ ಇನ್ನಿತ ಈ ದಿನೋಡು ನಡಪುನಂಚಿನ ಓಟುದ ಒಂದು ತೂನಾಗ ಪ್ರತಿ ಒರಿಲ್ಲ ಕಾಂಗ್ರೆಸ್ ನಂಗೆ ಮಸ್ತ್ ಸಪೋರ್ಟ್ ಮಲ್ತದು. ಕಾಂಗ್ರೆಸ್ನ ವಿನ್ ಮಲ್ಪೋಡು ಪನ್ಪಿನವು ಪ್ರತಿ ಒರಿಯನಲ್ಲ ಮನವರಿಕೆ ಆತಂದು ಅಂಚಾತ್ರ ಎಂಕ್ಲೆಗೆ ಮಾತೆರೆಗ್ಲ ಒಂಜಿ ಈ ಸರಿ ಖಂಡಿತವಾದ್ಲ ಕಾಂಗ್ರೆಸ್ ಒಂಜಿ ವಿನ್ನಾದ ಬರ್ಪುಂಡು ಪನ್ಪಿನ ಆಶಯ ಉಂಡು. ಅಂಚಾತ್ರ ಪ್ರತಿ ಒರಿಲ ನಮ್ಮ ಈ ಕಾಂಗ್ರೆಸ್ಗೆ ಇನಿ ಓಟು ಪಾಡ್ದಿರು ಪಂಡು ನಮ್ಮ ಇನ್ನಿತ ಈ ಒಂಜಿ ಓಟುದ ಸಂದರ್ಭಡು ತೂನಾಗ ನಮಕ್ ಮನವರಿಕೆ ಆತಂಡು. ಹೆಚ್ಚಿನ ಕುಲು ಈ ಸಂದರ್ಭ ಓಟು ಪಾಡ್ದಿರು ಓಟುಲ ಹೆಚ್ಚಿನ ರೀತಿಡು ಪೋಲಾತಂದು ಪಂಡ್ರೆ ಮಸ್ತ್ ಖುಷಿಯ ಒಂದೊಂದು ಅಂಚಾತ್ರ ನನ್ನ ದುಂಬುಗು ನಮ್ಮ ಪಂಪಿನ ಈತೆ ಆರು ಒಂಜಿ ವಿನ್ನಾದ ಬರೋಡು ನಮ್ಮ ದಕ್ಷಿಣ ಕನ್ನಡ ಕ್ಷೇತ್ರಡು ಒಂಜಿ ಕಾಂಗ್ರೆಸ್ ಬತ್ತದು ಮಸ್ತ್ ಮಸ್ತ್ ಬಣ್ಣ ಮಸ್ತ್ ನಮಕಿನಿ ಬೆಳವಣಿಗೆ ಆಯರುಂಡು ಅವು ಪೂರ ಆವಡು ಪಂಪಿನ ಒಂಜಿ ಆಶಯದೊಟ್ಟಿಗೆ ಎನ್ನ ರಡ್ಡು ಪಾತರಿಗೂ ಚುಕ್ಕೆ ದೀಪೆ ಅಂಚನೆ ಕೊಲ್ಯ ಕುಲಾಲ ಭವನೋಡು ನಡತಿನ ಮದಿಮೆಡೆ ಮದ್ಮಯ ಮದ್ಮಲ್ ರಡ್ಡು ಜನಲ ತಂಕ್ಲು ಮತದಾನ ಮಲ್ತದೆ ಮದಿಮೆಗೆ ಬೈದಿ ಪಂಡ ತೆರಿಪಾಯರು. ಕೊಲ್ಯ ಲೋಕಯ ಪಾಲದ ರಾಮಚಂದ್ರ ಭವಾನಿ ದಂಪತಿಲಿನ ಮಗೆ ಪ್ರಸನ್ನ ರಾಜ್ ಬೊಕ್ಕ
ಚೊಕ್ಕಬೆಟ್ಟುದ ಶಂಭು ಬೊಕ್ಕ ಪೂರ್ಣಿಮಾ ದಂಪತಿಲಿನ ಮಗಲು ಭಾವನ ಮದಿಮೆದ ಅಮಸರಡ್ಲ ಮತದಾನ ಮಲ್ಪೆರೆ ಮಲತೀಜ ಪಂಡು ತೆರಿಪಾಯ.